ಮಂಗಳೂರಿನ ನ್ಯೂ ಚಿತ್ರ ಜಂಕ್ಷನ್ ಬಳಿ ಡಿಸೆಂಬರ್ 16ರಂದು ಕರ್ತವ್ಯ ನಿರತರಾಗಿದ್ದ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಕೊಲೆ ಯತ್ನಕ್ಕೆ ಯತ್ನಿಸಿದ ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಈ ಕೊಲೆ ಯತ್ನ ಪ್ರಕರಣದ ಹಿಂದೆ ಮಂಗಳೂರು ಗೋಲಿಬಾರ್ ರಿವೆಂಜ್ ಬಗ್ಗೆ ಮಾಹಿತಿ ದೊರಕಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಸಮಾಧಾನ ಹೊಂದಿದ ಆರೋಪಿಗಳು ಕೃತ್ಯಕ್ಕೆ ಯತ್ನಿಸಿದ್ದಾರೆ. ಆರೋಪಿಗಳು ನೈಟ್ರೋವಿಟ್ ಟ್ಯಾಬ್ಲೆಟ್ ಬಳಸಿದ್ದು ಕೃತ್ಯದ ಹಿಂದೆ 2 ಗ್ಯಾಂಗ್ ಭಾಗಿಯಾಗಿದ್ದು ಎಂದು ಮಾಹಿತಿ ನೀಡಿದರು. ಕಳೆದ ಡಿಸೆಂಬರ್ 16ನೇ ತಾರೀಕು ನಮ್ಮ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗಣೇಶ್ ಕಾಮತ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸಿಬ್ಬಂದಿಗೆ ಬೆಳಗಿನ ಜಾವ ಸುಮಾರು 11:20 ಸಮಯದ ನ್ಯೂ ಚಿತ್ರ ಅನ್ನೋ ಒಂದು ಪಾಯಿಂಟ್ ಹತ್ರ ಒಂದು ಅಸಾಲ್ಟ್ ಆಗಿತ್ತು. ಸುಮಾರು 15 ಇಂಚು ಉದ್ದನೇ ಒಂದು ಶಾರ್ಪ್ ವೆಪನ್ನಿಂದ ಅಸಾಲ್ಟ್ ಮಾಡಲಾಗಿತ್ತು. ಅವನಿಗೆ ಇಂಜುರೀಸ್ ಕೂಡ ಆಗಿತ್ತು. ಹಾಸ್ಪಿಟಲಲ್ಲಿ ಅಡ್ಮಿಟೆಡ್ ಕೂಡ ಇದ್ದ. ಸೊ ಈ ಪ್ರಕರಣದ ತನಿಖೆಯನ್ನು ನಾವು ಕದ್ರಿ ಪೊಲೀಸ್ ಠಾಣೆ, ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಸುಮಾರು 16 ವರ್ಷ ವಯಸ್ಸಿನ ಒಬ್ಬ ಬಾಲಕ ಅಂದರೆ ಹುಡುಗನನ್ನು ನಾವು ವಶಕ್ಕೆ ತೊಗೊಂಡಿದ್ವಿ. ನಂತರ ಅವನ್ನ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಆ ಪ್ರಕಾರ ನಾವು ಸೂಕ್ತ ಕಾನೂನು ಕ್ರಮಕ್ಕೆ ಕೂಡ ಒಳಪಡಿಸಿದ್ವಿ. ಅದಾದ ನಂತರ ಇನ್ನೊಬ್ಬ ವ್ಯಕ್ತಿ ಮೊಹಮ್ಮದ್ ನವಾಜ್ ಅನ್ನುವಂಥವನು, ಇವನು ಸಿಟಿ ಹಲಾಲ್ ಚಿಕನ್ ಶಾಪ್ ಕುದ್ರೋಳಿ ಇಲ್ಲಿ ಕೆಲಸ ಮಾಡ್ತಾಯಿದ್ದ. ಈ ಒಬ್ಬ ವ್ಯಕ್ತಿಯನ್ನು ಕೂಡ ಆ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈ ಇಬ್ಬರು ವ್ಯಕ್ತಿಗಳನ್ನು, ಆರೋಪಿಗಳನ್ನು ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದ ನಂತರ ಕಳೆದ ಸುಮಾರು 25-30 ದಿನ, ಒಂದು ತಿಂಗಳಿಂದ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಹರಿರಾಮ್ ಶಂಕರ್ ಮತ್ತು DCP ಕ್ರೈಮ್ ವಿನಯ್ ಗಾಂವ್ಕರ್ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳು, CCB ಈ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ನಮ್ಮ ACP ಜಗದೀಶ್ ಅವರ ಒಂದು ಸೂಪರ್ವಿಷನಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಇತರೆ ಆರೋಪಿಗಳು ಮತ್ತು ಇದರದ್ದೇನಿದೆ ಕ್ರಕ್ಸ್ ಆಫ್ ದಿ ಕೇಸ್, ಯಾಕೆ ಈ ಒಂದು ಘಟನೆ ನಡೀತು ಅನ್ನೋದ್ರ ಹಿನ್ನೆಲೆಯಲ್ಲಿ ತನಿಖೆ ಕೈಗೆತ್ತಿಕೊಂಡಿದ್ರು. ಅದರ ಆ್ಯಸ್ ಅ ರಿಸಲ್ಟ್ ಆಫ್ ದಟ್ ಒಟ್ಟು 6 ಜನರನ್ನು ನಮ್ಮವರು ಮತ್ತೆ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡಿದ್ದಾರೆ. ಅವರ ಹೆಸರುಗಳು ಅನೀಶ್ ಅಶ್ರಫ್, ಇವನು ಫಿಶರಿ ದಕ್ಕಾದಲ್ಲಿ ಕೆಲಸ ಮಾಡ್ತಾನೆ, ಫಿಶಿಂಗ್ ದಕ್ಕಾದಲ್ಲಿ. ಅಬ್ದುಲ್ ಖಾದರ್ ಫಹಾದ್, ಇವನು ಕೂಡ ಅಲ್ಲೇ ಫಿಶ್ ದಕ್ಕಾದಲ್ಲಿ ಕೆಲಸ ಮಾಡ್ತಾನೆ. ಶೇಖ್ ಮೊಹಮ್ಮದ್ ಆರಿಸ್, ಇವನು ಗುಜ್ರಿ ಅಂಗಡಿಲಿ ಕೆಲಸ ಮಾಡ್ತಾನೆ. ಮೊಹಮ್ಮದ್ ಕಾಯಿಸ್ ಅಂತ, ಇವರು ಚಿಕ್ಕಪ್ಪಂದು ಒಂದು ಅಂಗಡಿ ಇದೆ, ಅದರಲ್ಲಿ ಕೆಲಸ ಮಾಡ್ತಾನೆ. ರಾಹಿಲ್ ಅನ್ನೋಂಥವನು, ಇವನು ಏನು ಕೆಲಸ ಮಾಡ್ತಾಯಿಲ್ಲ ಸದ್ಯ. ಆಮೇಲೆ ಮೊಹಮ್ಮದ್ ನವಾಜ್ ಅಂತ, ಇವನೊಬ್ಬ ಮೆಡಿಕಲ್ ಸ್ಟೋರಲ್ಲಿ ಎಂಪ್ಲಾಯ್ ಆಗಿದ್ದಾನೆ. ನ್ಯೂ ಮೆಡಿಕಲ್ಸ್ ಅಂತ ಒಂದು ಮಂಗಳೂರಲ್ಲಿದೆ, ಅದರಲ್ಲಿ ಎಂಪ್ಲಾಯ್ ಆಗಿರ್ತಾನೆ. ಈ ಒಟ್ಟು 6 ಜನರನ್ನು ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಮತ್ತು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ಮುಖ್ಯವಾಗಿ ಈ ಪ್ರಕರಣದ ಒಬ್ಬ ಮೈನರ್ ಏನಿದ್ದ, ಅವನಿಗೆ ಈ ಪ್ರಕರಣದ ಈಗ ಅರೆಸ್ಟ್ ಆಗಿರೋರಲ್ಲಿ ನವಾಜ್ ಅಂತ ಏನಿದ್ದಾನೆ, ಇವನು ಒಂದು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನಿಗೆ ಮೊಹಮ್ಮದ್ ಕಾಯಿಸ್ ಅಂತ ಒಬ್ಬ ಇದ್ದಾನೆ. ಆ ವ್ಯಕ್ತಿ ಈ ನವಾಜ್ ಕಡೆಯಿಂದ ಒಂದು ನೈಟ್ರೋವಿಟ್ ಅನ್ನೋಂಥ ಒಂದು ಟ್ಯಾಬ್ಲೆಟನ್ನು ತಗೊಂಡು ಖರೀದಿ ಮಾಡಿ ರೆಗ್ಯುಲರಾಗಿ ಕೊಡ್ತಾ ಇರ್ತಾನೆ. ಮತ್ತು ಈ ಪ್ರಕರಣ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಹಿಂದಿನ ದಿನ ಮತ್ತು ಅವತ್ತು ಸಾಕಷ್ಟು ಟ್ಯಾಬ್ಲೆಟ್ಗಳನ್ನು ಈ ಪ್ರಕರಣದ ಮೈನರ್ ಆರೋಪಿ ಏನಿದ್ದ ಅವನಿಗೆ ಕೊಟ್ಟು ಅವನ ಕಡೆಯಿಂದ ಈ ಅಫೆನ್ಸ್ ಮಾಡಿಸಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತು ಇದರಲ್ಲಿ ಮ್ಯಾಕ್ಸಿಮಮ್ ಈ 6 ಜನ ಆರೋಪಿಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಈ ಒಂದು ನೈಟ್ರೋವಿಟ್ ಟ್ಯಾಬ್ಲೆಟ್ ಕನ್ಸಂಪ್ಷನ್ ಮಾಡುವಂಥವ್ರು ಇದ್ದಾರೆ. ಈ ಮೈನರ್ ಹುಡುಗ ಏನಿದ್ದ ಅವನು ಮತ್ತು ಈ ಎಲ್ಲ 6 ಜನರ ಒಂದು ತಂಡ ಏನಿದೆ, ಈ ತಂಡನ ಮಾಯಾ ಗ್ಯಾಂಗ್ ಅಂತ ಕರೀತಾರೆ. ಮಾಯಾ ಗ್ಯಾಂಗ್, ಮಾಯಾ ಟೀಮ್, ಮಾಯಾ ಟ್ರೂಪ್ ಈ ಒಂದು ಹೆಸರಿನಲ್ಲಿ ಅಲ್ಲಿ ಲೋಕಲಿ ಕರೆಯಲ್ಪಡ್ತಾರೆ. ಮತ್ತು ನಮಗೆ ಈ ನವಾಜ್ ಅಂತ ಈ ಮೊದಲು 2 ಅರೆಸ್ಟ್ ಆದ್ರಲ್ಲಿ ಒಬ್ಬ ಯಾರು ಅರೆಸ್ಟ್ ಆಗಿದ್ದ ಅವನು ಮತ್ತು ಕಾಯಸ್ ಅನ್ನೋಂಥ ಇವರಿಬ್ಬರು, ಇನ್ನೊಂದು ತಂಡ ಇದೆ ಇದರಲ್ಲಿ. ಅದರ ಹೆಸರು ಈಗ ನಾನು ಸದ್ಯಕ್ಕೆ ಡಿಸ್ಕ್ಲೋಸ್ ಮಾಡಲ್ಲ, ಯಾಕಂದರೆ ತನಿಖೆಯಲ್ಲಿದೆ ನಮ್ಮದು ಪ್ರಕರಣ. ಆ ಒಂದು ಗ್ರೂಪ್ ಮೆಂಬರ್ಸ್ ಏನಿದ್ದಾರೆ, ಆ ಒಂದು ಗ್ಯಾಂಗ್ ಮೆಂಬರ್ಸ್ ಏನಿದ್ದಾರೆ, ಅವ್ರಗಳ ಜೊತೆ ಕೋಆರ್ಡಿನೇಟ್ ಮಾಡಿ ಈ ಒಂದು ಕೃತ್ಯನ ಪ್ಲ್ಯಾನ್ ಮಾಡ್ತಾರೆ. ಸಾಕಷ್ಟು ಬಾರಿ ಭೇಟಿ ಮಾಡಿಬಿಟ್ಟು ಈ ತಂಡ ಮತ್ತು ಇನ್ನೊಂದು ತಂಡ ಇವ್ರ ನಡುವೆ ಕೋಆರ್ಡಿನೇಟ್ ಮಾಡುವಂಥವ್ರು ಸಾಕಷ್ಟು ಬಾರಿ ಪರಸ್ಪರ ಭೇಟಿ ಮಾಡಿ ಪ್ಲ್ಯಾನ್ ಮಾಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ, ಇದು ಯಾವ ಕಾರಣಕ್ಕೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಿದ್ರು ಅಂತಂದರೆ, ಈ ಹಿಂದೆ ಇಲ್ಲೊಂದು ಘಟನೆ ನಡೆದಿತ್ತು. ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ
ಆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಪೊಲೀಸರು ಕಡೆಯಿಂದ ನಮಗೆ ತೊಂದರೆ ಆಗಿದೆ, ಹಂಗಾಗಿ ಪೊಲೀಸರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನ್ಸ್ಪಿರಸಿ ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಇಮಿಡಿಯೇಟ್ಲಿ ಬಿಫೋರ್ ದಿ ಅಫೆನ್ಸ್ ಯಾಕೆ 16ನೇ ತಾರೀಕು ಡಿಸೆಂಬರು ಈ ಒಂದು ಕೃತ್ಯ ನಡೆಯುತ್ತೆ ಅಂತಂದರೆ 19ನೇ ತಾರೀಕು ಮಾಡಬೇಕು ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡ್ತಾರೆ. ಆದರೆ 19ನೇ ತಾರೀಕು 18ನೇ ತಾರೀಕು ಒಂದೆರಡು ದಿನ ಹಿಂದೆ ಮುಂದೆ ಅವತ್ತು ಸ್ವಲ್ಪ ಸೆನ್ಸಿಟಿವ್ ಡೇಸ್ ಇರೋದ್ರಿಂದ ಎಲ್ಲ ಡಿಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ, ಬಂದೋಬಸ್ತ್ ಜಾಸ್ತಿ ಇರುತ್ತೆ. ನಾವು ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಎಲ್ಲಾದರೂ ಪೊಲೀಸರು ನಮ್ಗೆ ಹಿಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತಂದು ಇವರು ಒಂದು 2 ಡೇಸ್ ಮುಂಚೆ ಮಾಡಿದರೆ ಉತ್ತಮ, 3 ಡೇಸ್ ಮುಂಚೆ ಮಾಡಿದರೆ ಉತ್ತಮ ಅಂತಂದು 16th ಡಿಸೆಂಬರ್ ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಫಿಕ್ಸ್ ಮಾಡಲಿಕ್ಕಿಂತ ಒಂದು ದಿನ ಹಿಂದೆ ಒಟ್ಟು ನವೆಂಬರ್ 27th, ಡಿಸೆಂಬರ್ 11th ಮತ್ತು ಡಿಸೆಂಬರ್ 15th ಈ 3 ದಿನ ಯಾವತ್ತು ಫಿಕ್ಸ್ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡಲಿಕ್ಕೆ ಮತ್ತು ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಈ ತಂಡ ಮತ್ತು ಇನ್ನೊಂದು ತಂಡದ ಹೆಸರೇನು ಡೀಟೇಲ್ಸ್ ಏನು ನಾನು ನಿಮಗೆ ಹೇಳಿಲ್ಲ, ಆ ಎರಡೂ ತಂಡದವ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಈ ಒಂದು ಕೃತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕಾನ್ಸ್ಪಿರಸಿ ಮಾಡ್ತಾರೆ. ಮತ್ತು ಇದರಲ್ಲಿ ಅನೀಶ್ ಅಂತ ಒಬ್ಬ ಇದ್ದಾನೆ. ಅನೀಶ್ ಯಾರು? ಸೊ ಇನಿಷಿಯಲಿ ಅನೀಶ್ ಏನಿದ್ದಾನೆ ಇವನಿಗೆ ಈಗಾಗಲೇ ಹಿಂದೆ ಕ್ರಿಮಿನಲ್ ಹಿನ್ನೆಲೆ ಇದೆ, ಸಾಕಷ್ಟು ಕೇಸ್ಗಳು ಇವ್ನ ಮೇಲಿದೆ. ಇವನು ಫಸ್ಟಿಗೆ ವಾಲಂಟ್ರಿ ಆಗ್ತಾನೆ, ನಾನು ಅಫೆನ್ಸ್ ಮಾಡ್ತೀನಿ ಅಂತಂದು. ಆದರೆ ಇವನು ಅಫೆನ್ಸ್ ಮಾಡಿದರೆ ಮತ್ತು ಇವನು ಮೇಜರ್ ಇದ್ದಾನೆ ಮತ್ತು ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇದೆ. ಇವನಿಗೆ ಮತ್ತೆ ಪೊಲೀಸರು ಜಾಸ್ತಿ ಇಂಟ್ರಾಗೇಷನ್ ಮಾಡೋದು ಅದೆಲ್ಲ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಡೀಪ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಒಬ್ಬ ಮೈನರ್ ಹುಡುಗ ಇರ್ತಾನೆ, 16 ವರ್ಷದವನು, ಅವನ್ನ ಐಡೆಂಟಿಫೈ